ಕರ್ನಾಟಕ ರಾಜ್ಯ ವಿಕಲಚೇತನರ ಸೇವಾ ಸಂಸ್ಥೆಗಳ ಒಕ್ಕೂಟ ಹಾಗೂ ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರು ಹಾಗೂ ಶಿಕ್ಷಕೇತರ ಸಂಘದ ಜಂಟಿ ಆಶ್ರಯದಲ್ಲಿ ರಾಜ್ಯದ ವಿಶೇಷ ಶಾಲಾ ಮುಖ್ಯಸ್ಥರ ಸಭೆಯು ಶಕ್ತಿನಗರದ ಸಾನ್ನಿಧ್ಯ ಸಂಸ್ಥೆಯಲ್ಲಿ ನಡೆಯಿತು. ರಾಜ್ಯದ ವಿಶೇಷ ಶಾಲಾ ಮುಖ್ಯಸ್ಥರ ಸಭೆಯನ್ನ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಸೆಲ್ವಮಣಿ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಕರ್ನಾಟಕ ರಾಜ್ಯ ವಿಕಲಚೇತನರ ಸೇವಾ ಸಂಸ್ಥೆಗಳ ಒಕ್ಕೂಟ ಮತ್ತು ರಾಜ್ಯ ವಿಶೇಷ ಶಿಕ್ಷಕರು ಹಾಗೂ ಶಿಕ್ಷಕೇತರ ಸಂಘದ ಪ್ರಧಾನ ಕಾರ್ಯದರ್ಶಿ ಡಾ ವಸಂತಕುಮಾರ್ ಶೆಟ್ಟಿ ಅವರು ಮಾತನಾಡಿ, ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯಿಂದ ಅನುದಾನವನ್ನ ಪಡೆಯುತ್ತಿರುವಂತಹ ಶಾಲೆಗಳಿಗೆ ಇದೀಗ ದಾರಿ ಕಾಣದಂತಹ ಪರಿಸ್ಥಿತಿ ಎದುರಾಗಿದೆ. 1995ರಲ್ಲಿ ಅಂಗವಿಕಲರ ಅಧಿನಿಯಮ ಬಂತು. 1999ರಲ್ಲಿ ನ್ಯಾಷನಲ್ ಟ್ರಸ್ಟ್ ಆಕ್ಟ್ ಬಂತು. 2010ರಲ್ಲಿ ಪ್ರಬಲವಾದ ಅಂಗವಿಕಲ ಅಧಿನಿಯಮ ಪಾರ್ಲಿಮೆಂಟ್ನಲ್ಲಿ ಅನುಮೋದನೆ ದೊರಕಿ ರಾಜ್ಯದ ವಿಧಾನಸಭೆಯಲ್ಲಿ ಕಾರ್ಯರೂಪಕ್ಕೆ ಬಂದಿದೆ. ಆ ಸಂದರ್ಭದಲ್ಲಿ ನಾವು ಖುಷಿಪಟ್ಟೆವು. ಆದರೆ ಇದೀಗ ರಾಜ್ಯದ ವಿಶೇಷ ಶಾಲೆಗಳಲ್ಲಿ ಸೇವಾ ನಿರತರಾಗಿರುವ ವಿಶೇಷ ಶಿಕ್ಷಕರು ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳು ತೊಂದರೆಗೆ ಒಳಗಾಗಿದ್ದಾರೆ. ಈ ಬಗ್ಗೆ ರಾಜ್ಯ ಸರ್ಕಾರ ತಕ್ಷಣ ಸ್ಪಂದಿಸಬೇಕಿದೆ ಎಂದು ಹೇಳಿದರು. 1995ರಲ್ಲಿ ಅಂಗವಿಕಲರ ಅಧಿನಿಯಮ ಬಂತು. 1999ರಲ್ಲಿ ನ್ಯಾಷನಲ್ ಟ್ರಸ್ಟ್ ಆಕ್ಟ್ ಬಂತು. 2016ರಲ್ಲಿ ಒಂದು ಪ್ರಬಲವಾದ ಅಂಗವಿಕಲರ ಅಧಿನಿಯಮ ನಮ್ಮ ಪಾರ್ಲಿಮೆಂಟಿನಲ್ಲಿ ಪಾಸಾಗಿ ಎಲ್ಲ ರಾಜ್ಯದ ವಿಧಾನಸಭೆಗಳಲ್ಲಿ ಕೂಡ ಅದು ಕಾರ್ಯರೂಪಕ್ಕೆ ಬಂದಿದೆ. ಅದರ ವಿಚಾರಗಳನ್ನು ನೋಡುವಾಗ ನಮಗೆ ಖಂಡಿತ ತುಂಬ ಸಂತೋಷ ಆಗ್ತದೆ. ಕೇವಲ 7 ಅಂಗವಿಕಲತೆ ಮಾತ್ರ ಇದ್ದಂಥ ಈ ಹೊಸ ಅಧಿನಿಯಮ ಈಗ 21 ವಿಚಾರಗಳನ್ನು ಅಂದರೆ ಡಿಸೇಬಿಲಿಟಿಯನ್ನ ಅದು ಹೊಂದಿದೆ. ಅನಂತರ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಿಇಒ ಡಾ ಸೆಲ್ವಮಣಿ ಅವರು ಮಾತನಾಡಿ, ವಿಶೇಷ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿಕೊಳ್ಳುವುದರಲ್ಲಿ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾಸ್ತಿನೇ ಇದೆ. ಕರ್ನಾಟಕ ರಾಜ್ಯ ವಿಕಲಚೇತನರ ಸೇವಾ ಸಂಸ್ಥೆಗಳ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರು ಹಾಗೂ ಶಿಕ್ಷಕೇತರ ಸಂಘದವರು ನೀಡಿರುವ ಮನವಿಯನ್ನ ಅಧಿಕಾರಿಗಳಿಗೆ ತಲುಪಿಸುವ ಜವಾಬ್ದಾರಿ ನನ್ನದು ಮತ್ತು ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು. ಬೇರೆ ಜಿಲ್ಲೆಗಳಲ್ಲಿನೂ ಕೂಡ ಈ ವಿಶೇಷ ಮಕ್ಕಳಿದ್ದಾರೆ. ಬಟ್ ಆದರೆ ಅವರನ್ನು ನೋಡಿಕೊಳ್ಳುವ ಕಾಳಜಿಯು ಬೇರೆ ಜಿಲ್ಲೆಗಿಂತ ಇಲ್ಲಿ ತುಂಬಾ ಜಾಸ್ತಿ ಇದೆ. ಸಂಸ್ಥೆಗಳು ಇರಲಿ ಅಥವಾ ಅಲ್ಲಿರುವ ಶಿಕ್ಷಕರಿರಲಿ ಅಥವಾ ಅಲ್ಲಿರುವ ಮುಖ್ಯಸ್ಥರಿರಲಿ, ಅವರೆಲ್ಲರಿಗೂ ಕೂಡ ಈ ಒಂದು ಕಾಳಜಿ ಜಾಸ್ತಿ ಇದೆಯಾ ಅಂತ ನಾನು ಭಾವಿಸ್ತೀನಿ. ಅದ್ರ ಜೊತೆ ಇವತ್ತು ತಮ್ಮ ಸಂಘದಿಂದ ಮತ್ತು ಕರ್ನಾಟಕ ಸ್ಟೇಟ್ ಅಸೋಸಿಯೇಷನ್ ಫಾರ್ ಸ್ಪೆಷಲ್ ಎಜುಕೇಟರ್ ಆ್ಯಂಡ್ ಸಪೋರ್ಟಿವ್ ಸ್ಟಾಫ್ ಅವರು ಮತ್ತು ಕರ್ನಾಟಕ ಸ್ಟೇಟ್ ಯೂನಿಯನ್ ಫಾರ್ ಡಿಫ್ರೆನ್ಷಿಯಲಿ ಏಬಲ್ಡ್ ಸರ್ವಿಸ್ ಆರ್ಗನೈಸೇಷನ್ 2 ಸಂಘದಿಂದನೂ ಕೆಲವೊಂದು ಮನವಿಗಳನ್ನು ಕೊಟ್ಟಿದ್ದೀರಾ. ಅದೆಲ್ಲನೂ ಕೂಡ ನಾನು ಖಂಡಿತನೂ ಯಾರಿಗೂ ತಾವು ಅಡ್ರೆಸ್ ಮಾಡಿದಾರೋ ಅವ್ರಿಗೂ ಮುಟ್ಟಿಸೋ ಕೆಲಸ ನಾನು ಮಾಡ್ತೀನಿ. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ವಿಶೇಷ ಶಿಕ್ಷಕರು ಮತ್ತು ಶಿಕ್ಷಕೇತರ ಸಂಘದ ಅಧ್ಯಕ್ಷರಾದ ಡಾ ಕಾಂತಿ ಹರೀಶ್ ಅವರು ಮನವಿ ವಾಚನ ಮಾಡಿದ್ರು. 2010-11ರಲ್ಲಿ ಜಾರಿಗೆ ಬಂದ ಶಿಶು ಕೇಂದ್ರೀಕೃತ ಸಹಾಯಧನ ಯೋಜನೆಯಲ್ಲಿ ಸುಮಾರು 178 ಸಂಸ್ಥೆಗಳು ಅನುದಾನವನ್ನು ಪಡೆಯುತ್ತಿದ್ದು, ಈ ಸಂಸ್ಥೆಗಳಲ್ಲಿ ಸೇವಾನಿರತರಾಗಿರುವ ವಿಶೇಷ ಶಿಕ್ಷಕರು ಹಾಗೂ ಶಿಕ್ಷಕೇತರ ಸಿಬ್ಬಂದಿಗಳಿಗೆ ಕೇಂದ್ರ ಸರ್ಕಾರ ಘೋಷಿಸಿರುವ ಕನಿಷ್ಠ ವೇತನ ಕೂಡ ದೊರಕದೇ ಇರುವುದರಿಂದ ಅವರಿಗೆ ಜೀವನ ನಿರ್ವಹಣೆ ದುಸ್ತರ ಎನಿಸಿದೆ. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ವಿಕಲಚೇತನರ ಸೇವಾ ಸಂಸ್ಥೆಗಳ ಒಕ್ಕೂಟದ ಖಜಾಂಚಿ ಅಪ್ಪುರಾವ್, ಸಂಘಟನಾ ಕಾರ್ಯದರ್ಶಿ ಕರೆಪ್ಪ ಬಿಎಚ್ ಮತ್ತಿತರರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.